ಗಂಜಿಮಠದಲ್ಲಿರುವ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಅವರ ಒಡ್ಡೂರು ಫಾರ್ಮ್ಸ್ಗೆ ಬಂಟ್ವಾಳ ತಾಲೂಕಿನ 5 ಸರ್ಕಾರಿ ಶಾಲೆಗಳ ಸುಮಾರು 40 ವಿದ್ಯಾರ್ಥಿಗಳನ್ನೊಳಗೊಂಡ ಶಿಕ್ಷಣ ಇಲಾಖೆಯ ನಿಯೋಗ ಭೇಟಿ ನೀಡಿ ಶಾಸಕರ ಕೃಷಿ ಸಾಹಸದ ಕುರಿತು ಕೃಷಿ ಋಷಿ ಕಾರ್ಯಕ್ರಮದ ಅಧ್ಯಯನವನ್ನು ನಡೆಸಿದರು. ಗಂಜಿಮಠದಲ್ಲಿರುವ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಅವರ ಒಡ್ಡೂರು ಫಾರ್ಮ್ಸ್ಗೆ ಬಂಟ್ವಾಳ ತಾಲೂಕಿನ 5 ಸರ್ಕಾರಿ ಶಾಲೆಗಳ ಸುಮಾರು 40 ವಿದ್ಯಾರ್ಥಿಗಳನ್ನೊಳಗೊಂಡ ಶಿಕ್ಷಣ ಇಲಾಖೆಯ ನಿಯೋಗ ಭೇಟಿ ನೀಡಿ ಶಾಸಕರ ಕೃಷಿ ಸಾಹಸದ ಕುರಿತು ಕೃಷಿ ಋಷಿ ಕಾರ್ಯಕ್ರಮದ ಅಧ್ಯಯನವನ್ನು ನಡೆಸಿದರು. ಬಳಿಕ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಅವರು ಮಾತನಾಡಿ, ಕೃಷಿಯಲ್ಲಿ ನಾವು ವರ್ಷದ ಕೆಲವೇ ತಿಂಗಳು ದುಡಿದರೂ ನಮಗೆ ನೆಮ್ಮದಿಯ ಜೀವನ ಸಿಗುತ್ತದೆ. ಇಂತಹ ನೆಮ್ಮದಿ ಯಾವ ಉದ್ಯಮದಲ್ಲೂ ಸಿಗಲು ಸಾಧ್ಯವಿಲ್ಲ. ಇಲ್ಲಿ ನಮ್ಮ ಪರಿಶ್ರಮವೇ ಮುಖ್ಯವಾಗಿದ್ದು, ಬರಡು ಭೂಮಿಯಲ್ಲೂ ಈಗ ಬಂಗಾರದ ಬೆಳೆ ತೆಗೆಯುತ್ತಿದ್ದೇನೆ. ಹೈನುಗಾರಿಕೆ, ಸಾವಯವ ಕೃಷಿಯ ಕುರಿತು ವಿವರಿಸಿದ್ರು. ಅಂದ್ರೆ ಬಹಳಷ್ಟು ಮಕ್ಕಳಿಗೆ ಏನಾಗ್ತದೆ ಅಂದ್ರೆ ಬಹಳಷ್ಟು ಮಕ್ಕಳು ಬರ್ತಾರೆ. ಇದೇ ತರ ಮಕ್ಕಳು, ಇದೇ ಪ್ರಾಯದ ಮಕ್ಕಳು ಒಂದ್ಸಲ ಬಂದಾಗ ನಾನು ಸ್ವಲ್ಪ ಹೊರಗೆ ಹೋಗಿದ್ದೆ, ಮಕ್ಕಳು ಎಲ್ಲ ಆಟ ಆಡ್ತಾ ಇದ್ರು. ನಾನು ಬಂದೆ ಅಂತ ಹೇಳಿದ ಕೂಡಲೇ ಮಾತಾಡ್ಲಿಕ್ಕೆ ಎಲ್ಲ ಮಕ್ಕಳು ಇದೇ ತರ ಸೇರಿ ಎಲ್ಲ ನೋಡ್ಕೊಂಡು ಬಂದಾಗಿತ್ತು ಅವರು. ಆಗ ನಾನು ನಾನು ಕೇಳಿದೆ ಅವರಿಗೆ, ನಿಮ್ಗೆ ಎಲ್ಲಿಗಾದ್ರೂ ನೋಡಿದ್ರಲ್ಲಿ ಏನಾದರೂ ಕೇಳಲಿಕ್ಕಿದ್ರೆ ಹೇಳಿ ಅಂತ. ಸಾಧಾರಣ 9ನೇ ಕ್ಲಾಸ್ನ ಒಬ್ಬ ಹುಡುಗ ಎದ್ದು ಕೇಳ್ತಾನೆ, ಸರ್ ಏನು ಕೃಷಿ ಮಾಡಿ ಫಾರ್ಚುನರ್ ತಗೊಳ್ಬೋದು ಸರ್? ನಾವು ನೋಡಿದೆ, ನಾನು ಫಾರ್ಚುನರ್ ಕಾರಲ್ಲಿ ಅವರು. ನಾನು ಹೇಳಿದೆ, ನಿಮ್ಮ ತಂದೆ ಏನು ಮಾಡ್ತಾರೆ? ಕೃಷಿ ಸರ್. ಮನೇಲಿ ಎಷ್ಟು ಜನ ಇದ್ದಾರೆ? ನನ್ನ ತಂದೆ ತಮ್ಮ, ನಾವು 3 ಜನ 4 ಜನ ಮಕ್ಕಳು. ಹೌದಾ, ಏನು ಮಾಡ್ತಾ ಇದ್ದಾರೆ? ಎಷ್ಟು ಭೂಮಿ ಇದೆ? 4 ಎಕರೆ ಅಡಿಕೆ ಇದೆ ಸರ್, ಸ್ವಲ್ಪ ಗದ್ದೆ ಇದೆ. ಸರಿ, ಏನು ಮಾಡ್ತಾ ಇದ್ದಾರೆ? ಇಡೀ ವರ್ಷ ಕೆಲಸ ಮಾಡ್ತಾರೆ? ಇಲ್ಲ ಸರ್, ಒಂದು ಇಡೀ ವರ್ಷದಲ್ಲಿ ಒಂದು ತಿಂಗಳು ಕೆಲಸ ಇರ್ಬೋದು ಸರ್. ಮತ್ತೆ ಅಲ್ಲಿ ಇಲ್ಲೆಲ್ಲ ಹೋಗ್ತಾರೆ. ಸರಿ, ನಾನು ಹೇಳಿದೆ, ಕೃಷಿಯನ್ನ ಆ 1 ತಿಂಗಳು ಅಥವಾ 1 ದಿವಸ ಮಾಡಿದ್ರು. ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಜ್ಞಾನೇಶ್ ಅವರು ಮಾತನಾಡಿ, ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅನುಭವಾತ್ಮಕ ಕಲಿಕೆಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಆಸಕ್ತಿಯ ವಿಚಾರದಲ್ಲಿ ಅಧ್ಯಯನ ನಡೆಸಬಹುದಾಗಿದೆ ಎಂದು ಹೇಳಿದರು. ಬಂಟ್ವಾಳ ಗ್ರಾಮಾಂತರ ಪಿಎಸ್ಐ ಪ್ರಸನ್ನ, ಆರೋಗ್ಯ ಇಲಾಖೆಯ ಡಾಕ್ಟರ್ ಹೇಮಪ್ರಭಾ, ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷ ರೆನ್ನಿ ಡಿಸೋಸಾ, ಚೈಲ್ಡ್ ಲೈನ್ನ ದೀಕ್ಷಿತ್ ಅವರು ಮಾಹಿತಿಯನ್ನ ನೀಡಿದರು. ಬೋರ್ಡಾಧ್ಯಕ್ಷ ಬಿ ದೇವದಾಸ್ ಶೆಟ್ಟಿ, ಪ್ರೊಬೇಷನರಿ ಪಿಎಸ್ಐ ರಾಮಕೃಷ್ಣ, ಶಿಕ್ಷಣ ಸಂಯೋಜಕಿ ಸುಜಾತಾ ಕುಮಾರಿ, ಸಂಪನ್ಮೂಲ ವ್ಯಕ್ತಿಗಳಾದ ಮಂಜು ವಿಟ್ಲ, ಮೌನೇಶ್ ವಿಶ್ವಕರ್ಮ, ವಿವಿಧ ಶಾಲೆಗಳ ಶಿಕ್ಷಕರು ಉಪಸ್ಥಿತರಿದ್ದರು. ಸಂದೀಪ್ ಸಾನ್ಯಾನ್, ಬಿ4 ನ್ಯೂಸ್, ಬಂಟ್ವಾಳ.